ಅಮ್ಮ ಬಂದು ಸೆರಾಕೇರ್ ಥೆರಪಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಆದರೆ ಅಮ್ಮಂಗೆ ಬಂದು ತುಂಬ ಪ್ರಾಬ್ಲಮ್ ಇತ್ತು. ಕಾಲು ನಡೆಯೋಕ್ಕೆ ಬರ್ತಾ ಇದ್ದಿಲ್ಲ, ಅಥರಿಟಿಸ್ ಥರ ಆಗಿ ಜಾಯಿಂಟ್ಸ್ ಎಲ್ಲ ಪೇನ್ ಬರ್ತಾ ಇತ್ತು, ಮಂಡಿ ನೋವು ಜಾಸ್ತಿ ಇತ್ತು. ಅಮ್ಮ ಬಂದು ತುಂಬ ಕಷ್ಟವಾಗಿ ಬಂದರು ಸೆರಾಕೇರಿಗೆ ಬರುವಾಗ. ಈಗ ಅವರು ರೆಗ್ಯುಲರಾಗಿ ಥೆರಪಿ ಮಾಡ್ತಾ ಮಾಡ್ತಾ ಅದರಲ್ಲೂ ಇವಾಗ ಪೊಟಾನ್ ಥೆರಪಿ 1 ವಾರದಿಂದ ಥೆರಪಿ ಮಾಡಿದ್ದಾರೆ. ಈ 1 ವಾರದಲ್ಲಿ ತುಂಬ ಕಾಲು ನೋವು ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅಮ್ಮಂಗೆ ಏನೇನು ಚೇಂಜಸ್ ಆಯಿತು ಅಂತ ಕೇಳೋಣವಾ? ಅಮ್ಮಂಗೋಸ್ಕರ ಒಂದ್ಸತಿ ಜೋರಾಗಿ ಚಪ್ಪಾಳೆ. ಅಮ್ಮ, ನಿಮ್ಮ ಹೆಸರು? ಸುವರ್ಣಮ್ಮ. ಎಲ್ಲಿಂದ ಬರ್ತಿರೋದಮ್ಮ? ಶಾಮನೂರಿಂದ ಬರ್ತಿದ್ದೀರಾ. ಅಮ್ಮ, ನಿಮಗೆ ಏನೇನು ಪ್ರಾಬ್ಲಮ್ಸ್ ಇತ್ತು ಈ ಸೆರಾಕೇರಿಗೆ ಬರೋಕ್ಕೂ ಮುಂಚೆ? ಬರೋಕ್ಕಿಂತ ಮುಂಚೆನೆ ಲಾಕರ್ ಹಿಡ್ಕೊಂಡು ಓಡಾಡ್ತಿದ್ದೆ ಮನೆಯಲ್ಲಿ. ಲಾಕರ್ ಈ ತರ ಹಿಡ್ಕೊಂಡು ಓಡಾಡ್ತಿದ್ದೆ. ಅಷ್ಟು ಕಷ್ಟ ಇತ್ತು, ಕಷ್ಟ ಆಗ್ತಿತ್ತು. ಏನಕ್ಕೋಸ್ಕರ ನೋವು ಬರ್ತಾ ಇತ್ತಮ್ಮ? ಇದು ಚಿಕನ್ ಗುನ್ಯ ಸುಟ್ಟು ಆ ತರ ಹಿಂಗೆ ಪ್ರಾಬ್ಲಮ್ ಭಾಳ ಆಗಿತ್ತು. ಚಿಕನ್ ಗುನ್ಯ ಆದಾಗಿಂದ ನಿಮ್ಗೆ ಅಷ್ಟು ನೋವು ಸ್ಟಾರ್ಟ್ ಆಗಿತ್ತು. ಬರೀ ಮಂಚ ಚೇರು ಆದ್ಮೇಲೆ ಕುತ್ಕೊಂಡು ಇದು ಮಾಡ್ತಿದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಈಗ ಬರ್ತಾ ಇರೋದೇ ಬಿಟ್ಟು ನಡೆಯುವಾಗ ಹೆಂಗ್ ನಡೀತಿದ್ರಿ ಅಮ್ಮ? ಸೆರಾಕೇರಿ ಫಸ್ಟ್ ಸ್ವಲ್ಪ ಕುತ್ಕೊಂಡು ಎದ್ದಳಕ್ ನೀವು ಬಿ ಬ್ಯಾಚ್ ಎ ಬ್ಯಾಚ್ ಅಂತ ಕರೀತಾರಲ್ಲ, ಚೇರ್ ತಕೊಂಡ್ ಎದ್ದಾಳ್ತಿದ್ದೆ. ಅಷ್ಟು ನೋವು ಇತ್ತು. ಹಿಂಗೆ ಎದ್ದಾಳಕ್ ಫ್ರೀಯಾಗಿ ಎದ್ದಾಳ್ತಿದ್ದಿಲ್ಲ. ಇವಾಗ ಪರವಾಗಿಲ್ಲ, ಹಂಗೆ ಎದ್ದಾಳ್ತೇನೆ. ಹಂಗ ಮುಂಚೆ ಕೆಲಸ ಮಾಡಕ್ ಆಗ್ತಿತ್ತಮ್ಮ ಮನೇಲಿ? ಆಗ್ತಿರ್ಲಿಲ್ಲ. ಅದ್ರಾಗೂ ಮಾಡ್ತಿದ್ದೆ ಮಲಗ್ತಿದ್ದೆ ಸ್ವಲ್ಪ. ಈಗೇನಿಲ್ಲ, ಮಲಗಲ್ಲ ಅಷ್ಟು ಹೆಚ್ಚಿಗೆ. ಕೆಲಸ ಮಾಡ್ಕೊಂತಾನೆ, ಎಲ್ಲ ಒಬ್ಬಳೆ ಮಾಡ್ಕೊಂತೀನಿ, ಪಟಿನಿ ಎಲ್ಲ ತೊಳ್ಕೊಂತೀನಿ. ನೀವೇ ಬಟ್ಟೆ ಕೈಯಲ್ಲೇ ವಾಶ್ ಮಾಡ್ತೀರಾ? ಮುಂಚೆ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟು. ಎಡಗೈಲೇ ಸ್ವಲ್ಪ ಇದು ಮಾಡ್ತಿದ್ದೆ, ಬಲಗೈ ಸ್ವಲ್ಪ ಎತ್ತಕ್ಕೆ ಬರ್ತಿರ್ಲಿಲ್ಲ. ಇವಾಗೆಲ್ಲ ಬಲಗೈ ಎತ್ತಕ್ಕೆ ಬರುತ್ತೆ. ಕಾಲು ಫ್ರೀ ಆಗಿದಾವೆ ಈಗ, ಚೆನ್ನಾಗಿದೆ. ಸೊಂಟ ನೋವು ಫುಲ್ ಕಡಿಮೆ ಆಗಿದೆ. ಪೊಟಾನ್ ಬೆಲ್ಟ್ ಥೆರಪಿ ಮಾಡಿದ್ರಲ್ವಾ ಅಮ್ಮ? ಹೇಗೆ ಅನಿಸ್ತು ನಿಮಗೆ ವೈಬ್ರೇಷನ್ ಪೊಟಾನ್ ಮಾಡುವಾಗ? ಭಾಳ ಚೆನ್ನಾಗಿತ್ತು. ಫುಲ್ ಹೋಯ್ತು ಸೊಂಟ ನೋವು. ಕಾಲು ನೋವು ಅಷ್ಟು ಹೋಯ್ತು, ಇನ್ನು ಸ್ವಲ್ಪ ಐತೆ ಅಷ್ಟೇ. ಇನ್ನು ಸ್ವಲ್ಪ ಇದೆ. ನಡೆಯುವಾಗ ಏನು ಕಷ್ಟ ಅನಿಸ್ತಾ ಇಲ್ಲ. ಈ 1 ವಾರ ರೆಗ್ಯುಲರ್ ಆಗಿ ನೀವು ಪೊಟಾನ್ ಥೆರಪಿ ಮಾಡಿದ್ದೀರಾ? ಹ್ಞೂ ರೀ ಮೇಡಮ್. ಸೋಮವಾರದಿಂದ ಶುಕ್ರವಾರ ತನಕ ಮಾಡಿದ್ದೀರಾ? ಚೆನ್ನಾಗಿ ಅನಿಸುತ್ತೆ. ಮಾತ್ರೆ ಎಷ್ಟು ತಗೋತಿದ್ರಮ್ಮ ನಿಮ್ಮ ಪ್ರಾಬ್ಲಮ್? ಮಾತ್ರೆ 2 ಟೈಮ್ ತಗೊಂತಿದ್ದೆ. ಇವಾಗ ಒಂದೇ ಟೈಮ್ ತಗೊಂತ. ಒಂದೇ ಟೈಮ್? ಎಷ್ಟು ಮಾತ್ರೆ? 2 ತಗೊಂಡ್ತಿದ್ರಿ. ಮುಂಚೆ 4 ತಗೊಂತಾ ಇದ್ರಿ? 3 ತಗೊಂತಿದ್ರಿ. ಇವಾಗ 2. ಆ 2 ಯಾವಾಗ ಬಿಡ್ತೀರಾ? ಸ್ವಲ್ಪ ಚೆನ್ನಾಗಾಯ್ತು ಅಂದ್ರೆ ಬಿಟ್ಬಿಡ್ತೀರಾ? ಸರಿ ಅಮ್ಮ. ಇವಾಗ ನೀವು ಸ್ವಲ್ಪ ದಿನ ಗ್ಯಾಪ್ ಮಾಡಿದ್ರಿ, ಮನೆ ಶಿಫ್ಟ್ ಮಾಡೋದಿದೆ ಅಂತ ಹೇಳಿ ಒಂದು ತಿಂಗಳೇನೋ ಗ್ಯಾಪ್ ಮಾಡಿದ್ರಿ. 2 ತಿಂಗಳು ಬಂದೆ, ಹಂಗಾಗಿ ಕಡಿಮೆ ಆಗಿದೆ. ಆದ್ರೂ ನಿಮಗೆ ನೋವು ಕಾಣಿಸ್ತಿತ್ತು ಅವಾಗ? ಸ್ವಲ್ಪ ಕಾಣಿಸ್ತಿತ್ತು, ಸ್ವಲ್ಪ ಅಷ್ಟೇ, ಭಾಳ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. 10 ನಿಮಿಷ ಗಂಟೆ ನಿಂತ್ಕೊಳ್ತಿದ್ದೆ ಇಲ್ಲ. ಅಷ್ಟು ರೊಟ್ಟಿ ಬಿಸಿದ ತಕ್ಷಣ ಹಂಗೆ ಕುತ್ಕೊಂಡ್ಬಿಡ್ತಿದ್ದೆ. ಇವಾಗೇನು ಅಷ್ಟು ಇದಿಲ್ಲ, ಫ್ರೀ ಆಗೈತೆ. ಎಷ್ಟೊತ್ತಾದ್ರೂ ನಿಂತ್ಕೊಂಡು ಮಾಡ್ಕೊಂಡು. ನಿಮ್ಮ ಮಗಳು